ಹಿಂದೂ ಸಮೂಹ ಇವತ್ತು ಎದುರಿಸುತ್ತಿರುವ ವಿವಿಧ ತೊಂದರೆಗಳನ್ನು ಚರ್ಚಿಸಲು ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯಗಳ ಸನ್ಯಾಸಿಗಳ ಸಮ್ಮೇಳನ ಕೇರಳದ ತಿರುವನಂತಪುರದ ಆಶ್ರಮದಲ್ಲಿ ಮೇ 14-15ರಂದು ಅಖಿಲ ಭಾರತ ಸಂತ ಸಮಿತಿ ನೇತೃತ್ವದಲ್ಲಿ ನಡೆಸಲಾಯಿತು. ಇದರಲ್ಲಿ ಹಲವಾರು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ಸಂತ ಸಮಿತಿ ಕರ್ನಾಟಕ ರಾಜ್ಯ ಪ್ರಮುಖ ಶ್ರೀ ವಿದ್ಯಾನಂದ ಸರಸ್ವತಿ ತಿಳಿಸಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸನಾತನ ಧರ್ಮಕ್ಕೆ ಬರುವಂತಹ ತೊಂದರೆಗಳನ್ನು ಯಾವ ರೀತಿಯಲ್ಲಿ ಎದುರಿಸಬಹುದು, ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರುವಂತಹ ಮಠಗಳನ್ನು ಒಟ್ಟು ಸೇರಿಸಿಕೊಂಡು ಜಿಲ್ಲಾ ಕಮಿಟಿಗಳನ್ನು ರೂಪೀಕರಿಸಿ ಶಕ್ತವಾಗಿ ಪರಿವರ್ತಿಸಲು ತೀರ್ಮಾನಿಸಲಾಯಿತು. ಈಗ ಹಿಂದೂ ಸಮಾಜಕ್ಕೆ ಬರುವಂತ ಸಕಲ ವಿಷಯಗಳು ಯಾವ ರೀತಿಯಲ್ಲೂ ನಾವು ಅದು ಫೇಸ್ ಮಾಡಬೇಕು, ಅದಕ್ಕೆ ಯಾವ ಪರಿಹಾರಗಳಾಗಬೇಕು. ನಮ್ಮ ಇಲ್ಲಿ ಮೆಜಾರಿಟಿ ಹಿಂದೂಗಳಿದ್ರೆ ಸಹ ಈ ಭಾರತ ದೇಶದಲ್ಲಿ ಈಗ ಹಿಂದೂಗಳಿಗೆ ತುಂಬಾ ತೊಂದರೆಗಳು ಬರ್ತಾ ಇದ್ದೇವೆ. ಹಿಂದೂ ಎಂದ ಒಂದು ಮಾತು ಹೇಳಲಿಕ್ಕೆ ಸಹ ನಮಗೆ ಈಗ ಅವಕಾಶ ಇಲ್ಲದ ರೀತಿಯಲ್ಲಿ ಒಂದು ಸಮಸ್ಯೆ ಆಗಿದೆ. ಅಲ್ಪಸಂಖ್ಯಾತರಿಗೆ ತುಂಬಾ ಪ್ರಾಧಾನ್ಯ ಕೊಟ್ಟು ನಮ್ಮ ಮೆಜಾರಿಟಿ ಅವರಿಗೆ ತುಂಬಾ ನೆಗ್ಲೆಕ್ಟ್ ಮಾಡೋ ಒಂದು ವ್ಯವಸ್ಥೆಯನ್ನು ನಮ್ಮ ಪೊಲಿಟಿಷಿಯನ್ಸ್ ಅನ್ನು ವೋಟ್ ಬ್ಯಾಂಕ್ ಮಾಡ್ತಾರೆ. ತುಂಬಾ ಸಮಸ್ಯೆಗಳು ಬರ್ತಾ ಉಂಟು. ಆಗ ಅದನ್ನೆಲ್ಲ ಯಾವ ರೀತಿಯಲ್ಲಿ ಮುಂದೆ ತಗೊಂಡು ಹೋಗಬೇಕು, ಯಾವ ರೀತಿಯಲ್ಲಿ ನಮ್ಮ ಸನಾತನ ಧರ್ಮವನ್ನು ರಕ್ಷಣೆ ಕೊಡಬೇಕಂದ್ರೆ ಅದೇ ರೀತಿಯಲ್ಲಿ ಅನುಷ್ಠಾನ ಆಚಾರಗಳು ಸಂರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಸ್ಥಾಪಿತವಾದ ಒಂದು ಆರ್ಗನೈಸೇಷನ್ ಅಖಿಲ ಭಾರತ ಸಂತ ಸಮಿತಿ. ಹಳೆಯ ಕಾಲದಲ್ಲಿ ನಾವು ಆರಾಧನೆ ಸಂಪ್ರದಾಯದಲ್ಲಿದ್ದ ಕ್ಷೇತ್ರಗಳು ಸಹ ಈಗ ನಮಗೆ ಅದರಲ್ಲಿ ಯಾವ ಎವಿಡೆನ್ಸ್ ಸಿಕ್ಕಿದ್ರೆ ಸಹ ನಮಗೆ ಅದರಲ್ಲಿ ಹೋಗಿ ಆರಾಧನೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಸ್ಟಾಟಸ್ ಕೋ ನಿಲ್ಬೇಕಂದ್ರೆ. ಆಗ ಅದಕ್ಕೆ ಬೇಕಾಗಿ ಹಿಂದೂ ಅನುಷ್ಠಾನ ಆಚಾರಗಳಿಗೆ, ಹಿಂದೂ ದೇವಸ್ಥಾನಗಳಿಗೆ ನೆಗೆಟಿವ್ ಆಗಿ ಬರುವಂತ ಯಾವ ಕಾನೂನುಗಳು ಉಂಟೋ ಆ ಕಾನೂನುಗಳನ್ನು ಬದಲಾವಣೆ ಮಾಡಬೇಕಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಗೆ ಒಂದು ಅಪೀಲ್ ಕೊಡ್ಲಿಕ್ಕೆ ನಾವು ಒಂದು ತೀರ್ಮಾನ ತಗೊಂಡಿದ್ದೇವೆ. ಮೂಡಬಿದ್ರೆ ಶ್ರೀ ಜೈನ ಮಠದ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಸ್ವಾಮೀಜಿಯವರು ಮಾತನಾಡಿ, ನಮ್ಮ ಮಣ್ಣು, ಸಂಸ್ಕೃತಿ, ಪರಂಪರೆ, ಇತಿಹಾಸದ ರಕ್ಷಣೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಖಿಲ ಭಾರತ ಸಂತ ಸಮಿತಿಯ ಅಗತ್ಯವಿದೆ ಎಂದು ಹೇಳಿದರು. ಸಂಬಂಧಗಳನ್ನು ಬೆಸುಗೆ ಮಾಡತಕ್ಕಂಥ ಕೆಲಸ ನಿರಂತರ ಆಗಲಿ. ಕರಾವಳಿ ಭಾಗದಲ್ಲಿ ಈ ಕೆಲಸ ಬಹಳ ನಿರಂತರ ಆಗಬೇಕಾಗಿದೆ. ಮಣ್ಣಿನ ರಕ್ಷಣೆ, ನೀರಿನ ರಕ್ಷಣೆ, ವಾಯು ಮಾಲಿನ್ಯ ಇತ್ಯಾದಿಗಳನ್ನು ಬದುಕಬೇಕಾಗಿದೆ. ನಾವು ಬದುಕಬೇಕು, ಇತರರು ಬದುಕಬೇಕು ಅನ್ನೋದಕ್ಕಾಗಿ ಈ ಸಂಘಟನೆ ಅಂತ ನಾವು ಭಾವನೆ ಮಾಡಿದ್ದೇವೆ. ಯಾವುದೇ ವಿವಾದಗಳಿಗೆ ಆಸ್ಪದ ಇಲ್ಲದ ಹಾಗೆ ಇಲ್ಲಿ ಕೇವಲ ಭಾರತೀಯ ಸಂಸ್ಕೃತಿ, ಮಣ್ಣು, ನೀರು, ಗಾಳಿ ಇದರ ನೈರ್ಮಲ್ಯಕ್ಕಾಗಿ ಮತ್ತು ನಮ್ಮ ಪರಂಪರೆ ಮತ್ತು ಇತಿಹಾಸ ಮತ್ತು ಸಂಸ್ಕೃತಿ ಮತ್ತು ಧರ್ಮ ಇದರ ಉಳಿವಿಗಾಗಿ ಈ ಐಕ್ಯತೆ ಅಂತ ನಾವು ಭಾವಿಸಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಓಂ ಶ್ರೀ ಮಠದ ಮಾತೃಶ್ರೀ ಶಿವಜ್ಞಾನ ಮಹಿ ಮತ್ತು ಉಡುಪಿ ಶಂಕರಪುರ ಸಾಯಿ ಮಠದ ಸ್ವಾಮಿ ಸಾಯಿ ಈಶ್ವರ್ಜಿ ಅವರು ಉಪಸ್ಥಿತರಿದ್ದರು.